ಮೊಟ್ಟೆ ಬೇಯಿಸುವಾಗ ಒಡೆದೋಗುತ್ತಾ ಹಾಳಾಗುತ್ತಾ? ಮೊಟ್ಟೆಯನ್ನು ಒಂಚೂರು ಹಾಳಾಗದ ಹಾಗೆ, ಒಂಚೂರು ಒಡೆಯದ ಹಾಗೆ ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ತುಂಬಾ ಕಮ್ಮಿ ಗ್ಯಾಸಲ್ಲಿ ಯಾವ ಥರ ಬೇಯಿಸ್ಕೋಬೇಕು ಅನ್ನೋದನ್ನು ಎಲ್ಲ ಸೀಕ್ರೆಟ್ ಟಿಪ್ಸ್ ಮೂಲಕ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನೆಕ್ಸ್ಟ್ ನಾವು ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿ. ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಮೊಟ್ಟೆಯನ್ನು ನೀಟಾಗಿ ತೊಳೆದುಕೋಬೇಕು. ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್. ನೀಟಾಗಿ ಕ್ಲೀನಾಗಿ ಮೊಟ್ಟೆನ ತೊಳೆದುಕೊಳ್ಳಿ. ಇವಾಗ ಮೊಟ್ಟೆ ಬೇಯಿಸಲಿಕ್ಕೆ ಒಂದು ದಪ್ಪ ಪಾತ್ರೆನೇ ಯೂಸ್ ಮಾಡಬೇಕು. ಅದಕ್ಕೆ ಮೊಟ್ಟೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕೋಬೇಕು, ಜಾಸ್ತಿ ನೀರನ್ನು ಹಾಕೋಬಾರ್ದು. ಅದಕ್ಕೆ 1-2 ಡ್ರಾಪಷ್ಟು ಕುಕ್ಕಿಂಗ್ ಆಯಿಲ್, ಚಿಟಿಕೆಯಷ್ಟು ಉಪ್ಪು, 1-2 ಡ್ರಾಪಷ್ಟು ವೆನಿಗರ್ ಇಷ್ಟನ್ನು ಹಾಕೋಬೇಕು. ಇದು ಸಿಪ್ಪೆ ಸುಳಿಲಿಕ್ಕೆ ಮತ್ತು ಮೊಟ್ಟೆ ಚೆನ್ನಾಗಿ ಬೇಯಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಿಧಾನಕ್ಕೆ ಮೊಟ್ಟೆನ ಈ ಪಾತ್ರೆ ಒಳಗಡೆ ಹಾಕಬೇಕು, ದಡಬಡ ಅಂತ ಮಾಡಬಾರ್ದು. ಅದಾದ ನಂತರ ಸ್ಟವ್ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ಫಸ್ಟ್ 2 ನಿಮಿಷ ಕುದಿದು ಒಂದು ಸ್ವಲ್ಪ ಹೊತ್ತು ಆಗೋ ತನಕ ಕಮ್ಮಿ ಉರಿಯಲ್ಲಿಟ್ಕೊಂಡು ಬೇಯಿಸಬೇಕು. ಇದು ಯಾಕೆ ಅಂತಂದರೆ ಮೊಟ್ಟೆ ನೀರಲ್ಲಿ ಜಾಸ್ತಿ ಫ್ಲೇಮ್ ಇಟ್ಟಾಗ ಅಂದರೆ ಮೇಲೆ ಕೆಳಗಡೆ ಆಗಿ ಬೇಯುತ್ತೆ, ಆವಾಗ ಒಡೆದೋಗುತ್ತೆ. ನಾವು ಕಮ್ಮಿ ಉರಿ ಇಟ್ಟರೆ ನೀರು ಜಾಸ್ತಿ ಮೇಲೆ ಕೆಳಗಡೆ ಆಗಲ್ಲ, ಆದ್ದರಿಂದ ಮೊಟ್ಟೆ ಒಡೆದೋಗಲ್ಲ. ನೋಡಿ, 2 ನಿಮಿಷ ಮೊಟ್ಟೆನ ಕಮ್ಮಿ ಉರಿಯಲ್ಲಿ ಬೇಯಿಸಿ ಆದ ನಂತರ ಮೊಟ್ಟೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇವಾಗ ನಾವು ಹೈ ಫ್ಲೇಮ್ ಇಟ್ಬಿಟ್ಟು 3 ನಿಮಿಷ ಬೇಯಿಸಬೇಕು. ಟೋಟಲ್ ಆಗಿ ನಿಮಗೆ ಒಂದು ಗ್ಯಾಸ್ 5 ನಿಮಿಷದ ಗ್ಯಾಸ್ ಅಷ್ಟೇ ಬೇಕಾಗುತ್ತೆ. ಒಂದು ವೇಳೆ ನೀವು ಫಸ್ಟಿಗೆ ಹೈ ಫ್ಲೇಮ್ ಇಟ್ಟು ಮೊಟ್ಟೆನ ಬೇಯಿಸಿದ್ರೆ ಏನಾಗುತ್ತೆ ಅಂತಂದರೆ ನೋಡಿ, ಈ ಥರ ಒಡೆದೋಗಿ ಮೊಟ್ಟೆ ಹಾಳಾಗುತ್ತೆ. ನೋಡಿದ್ರಲ್ವಾ, ಇದು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿರುವಂಥ ಮೊಟ್ಟೆ. 3 ನಿಮಿಷ ಹೈ ಫ್ಲೇಮಲ್ಲಿ ಬೆಂದಿದೆ ಮೊಟ್ಟೆ. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಕರೆಕ್ಟಾಗಿ ಇನ್ನೊಂದು ಸರಿ ಹೇಳ್ತೀನಿ. ಫಸ್ಟು 2 ನಿಮಿಷ ಲೋ ಫ್ಲೇಮ್, ಅದಾದ ನಂತರ 3 ನಿಮಿಷ ಹೈ ಫ್ಲೇಮ್. ಬಂದ್ ಮಾಡಿ ಒಂದು 4-5 ನಿಮಿಷ ಈ ಬಿಸಿ ನೀರಲ್ಲಿ ಬಿಟ್ಬಿಡಿ. ಆವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕಮ್ಮಿ ಬೆಂದಿದ್ರೆ ಮೊಟ್ಟೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಕೊನೆಗೆ ಆ ಬಿಸಿ ನೀರನ್ನು ಚೆಲ್ಲಿಬಿಟ್ಟು ತಣ್ಣೀರನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ತಣ್ಣೀರನ್ನು ಯಾಕೆ ಬಿಡೋದು ಅಂತಂದರೆ ಸಿಪ್ಪೆ ಸುಳಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದು ಹೈ ಫ್ಲೇಮಲ್ಲಿಟ್ಟು ಬೇಯಿಸಿರುವಂಥ ಮೊಟ್ಟೆ ಯಾವ ಥರ ಆಗಿದೆ ಅಂತ. ಸ್ವಲ್ಪ ಹೊತ್ತು ತಣ್ಣೀರಲ್ಲಿಟ್ಟು ಅದಾದ ನಂತರ ತಣ್ಣೀರನ್ನು ಚೆಲ್ಲಿಬಿಟ್ಟು ಇವಾಗ ನಾನು ನಿಮಗೆ ಇದರ ಸಿಪ್ಪೆನ ತೆಗೆದ್ಬಿಟ್ಟು ತೋರಿಸ್ತೀನಿ. ನೀವೇ ನೋಡಿ, ಯಾವುದೇ ಮೊಟ್ಟೆಗಳು ಒಂದು ಚೂರು ಕ್ರ್ಯಾಕ್ ಆಗಿಲ್ಲ, ಯಾವುದೇ ಮೊಟ್ಟೆಗಳು ಒಂಚೂರು ಹಾಳಾಗಿಲ್ಲ. ಪರ್ಫೆಕ್ಟಾಗಿ ಮೊಟ್ಟೆ ಬೆಂದಿದೆ. ಹಾಗೆಯೇ ಸಿಪ್ಪೆ ಕೂಡ ನೋಡಿ, ಹೂವಿನ ಎಸಳಿನ ಥರನೇ ನಮಗೆ ಎಷ್ಟು ಈಸಿಯಾಗಿ ತೆಗೆಯೋಕ್ಕೆ ಬರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ. ಒಂಚೂರು ಕ್ರ್ಯಾಕ್ ಆಗಿಲ್ಲ, ಪರ್ಫೆಕ್ಟಾಗಿ ಮೊಟ್ಟೆ ಬೆಂದಿದೆ. ನಿಮಗೆ ಬೇಕಾದರೆ ನಾನು ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. 5 ನಿಮಿಷದ ಗ್ಯಾಸಲ್ಲಿ ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ಒಂಚೂರು ಹಾಳಾಗದ ಹಾಗೆ ಮೊಟ್ಟೆನ ಯಾವ ಥರ ಬೇಯಿಸ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ. ವೆನಿಗರ್, ಉಪ್ಪು ಮತ್ತು ಕೊಕೊನಟ್ ಆಯಿಲ್ ಹಾಕೋದ್ರಿಂದ ಮೊಟ್ಟೆ ಬೇಗ ಬೇಯುತ್ತೆ. ಫಸ್ಟ್ ಕಮ್ಮಿ ಉರಿ ಇಟ್ಟು ಆಮೇಲೆ ಹೈ ಫ್ಲೇಮ್ ಇಟ್ಟು ಬೇಯಿಸೋದ್ರಿಂದ ಒಂದು ಚೂರು ಮೊಟ್ಟೆ ಒಡೆಯಲ್ಲ. ಮೊಟ್ಟೆ ಬೇಯಿಸಿ ಆದ ನಂತರ ಮೊಟ್ಟೆನ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ಮೊಟ್ಟೆ ಚೆನ್ನಾಗಿ ಹಾರ್ಡ್ ಬಾಯ್ಲ್ ಆಗುತ್ತೆ. ಹಾಗೆಯೇ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ಮೊಟ್ಟೆನ ಇಡೋದ್ರಿಂದ ಸಿಪ್ಪೆ ತೆಗೀಲಿಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ. ಇಷ್ಟು ನಾನು ಮೊಟ್ಟೆ ಬೇಯಿಸಲಿಕ್ಕೆ ಕೊಡುವಂತಹ ಸೀಕ್ರೆಟ್ ಟಿಪ್ಸ್. ಈ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮೊಟ್ಟೆನ ಬೇಯಿಸ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.